ಮಂಗಳೂರಿನ ಪ್ರಮುಖ ಶಾಪಿಂಗ್ ಮಾಲ್ ಸಿಟಿ ಸೆಂಟರ್ನಲ್ಲಿ ಇಂಡಲ್ಸ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಆಯೋಜಿಸಲಾಗಿದೆ. ಇನ್ನು ಸಿಟಿ ಸೆಂಟರ್ನ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಉತ್ಸವ ನಡೆಸಲಾಗುತ್ತಿದೆ. ಮಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮವನ್ನು ಆಚರಿಸಲು ಇಂಡಲ್ಸ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಬೇಸಿಗೆಯ ರಜಾ ಪ್ರಯುಕ್ತ ಮಕ್ಕಳಿಗೆ ಕಾರ್ಟೂನ್ ಪಾತ್ರಗಳೊಂದಿಗೆ ಕಿಡ್ಸ್ ಇವೆಂಟ್ ಆಯೋಜಿಸಲಾಗಿದ್ದು, ಇದರಲ್ಲಿ ಡ್ರಾಯಿಂಗ್ ಸ್ಪರ್ಧೆ, ಸಂಗೀತ ಕಾರ್ಯಕ್ರಮ, ಡ್ಯಾನ್ಸ್ ನಡೆಸಲಾಯಿತು. ಇನ್ನು ಜನಪ್ರಿಯ ಕಾರ್ಟೂನ್ ಪಾತ್ರವಾದ ಛೋಟಾ ಭೀಮ್ ಸಿಟಿ ಸೆಂಟರ್ಗೆ ಭೇಟಿ ನೀಡಿದ ಮಕ್ಕಳ ಜೊತೆ ರಂಜಿಸಿದ್ರು. ಈ ನಡುವೆ ಮಕ್ಕಳಿಗೆ ಛೋಟಾ ಭೀಮ್ ಜೊತೆ ಸೆಲ್ಫಿ ಕ್ಲಿಕ್ಕಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ಅತ್ಯುತ್ತಮ ಸೆಲ್ಫಿ ಫೋಟೋವನ್ನ ಆಯ್ಕೆ ಮಾಡಲಾಯಿತು. ಇದು ಅಲ್ಲದೆ ಸಿಟಿ ಸೆಂಟರ್ನಲ್ಲಿ 3,000 ರೂಪಾಯಿ ಮತ್ತು ಹೆಚ್ಚಿನ ಶಾಪಿಂಗ್ ಮಾಡುವ ಗ್ರಾಹಕರಿಗೆ ಸ್ಪಿನ್ನಿಂಗ್ ದಿ ಸ್ಪಿನ್ನರ್ನಡಿ ಅದೃಷ್ಟ ಕೂಪನ್ ಪಡೆದುಕೊಳ್ಳುವ ಅವಕಾಶವಿತ್ತು. ಇದಲ್ಲದೆ ಉತ್ಸವದ ಸಂದರ್ಭ ಶಾಪಿಂಗ್ ಮಾಡುವ ಗ್ರಾಹಕರಿಗೆ 4 ದ್ವಿಚಕ್ರ ವಾಹನಗಳನ್ನು ಗೆಲ್ಲುವ ಅವಕಾಶವಿದೆ. ರೆನಾಲ್ಟ್ ಕಿಡ್ ಅನ್ನ ಬಂಪರ್ ಬಹುಮಾನವಾಗಿ ಗೆಲ್ಲಲು ಅವಕಾಶವಿದೆ. ಪ್ರತಿದಿನ ಗಿಫ್ಟ್ ವೋಚರ್ ಪಡೆಯುವ ಮತ್ತು ವಾರಕ್ಕೊಮ್ಮೆ ವಿಶೇಷ ಉಡುಗೊರೆ ಗೆಲ್ಲುವ ಅವಕಾಶವಿದೆ. ಮೇ 19ರಿಂದ ಆರಂಭಗೊಂಡ ಸಿಟಿ ಸೆಂಟರ್ನಲ್ಲಿ ಶಾಪಿಂಗ್ ಉತ್ಸವ ಜೂನ್ 30ರ ತನಕ ನಡೆಯಲಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.